ರಾಷ್ಟ್ರೀಯ ಹೆದ್ದಾರಿಯಲ್ಲಿಯ ಬ್ರಹ್ಮರಕೋಟ್ಲು ಎಂಬಲ್ಲಿ ಅವ್ಯವಸ್ಥೆಯ ಟೋಲ್ ಗೇಟ್ ಹಾಗೂ ಬಂಟ್ವಾಳ ಕಂದಾಯ ಇಲಾಖೆಯಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧ ಎಸ್ಡಿಪಿ ಪಕ್ಷ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಿದೆ ಎಂದು ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಇಲಿಯಾಸ್ ತುಂಬೆ ಅವರು ತಿಳಿಸಿದರು. ಈ ಹಿಂದೆ ಟೋಲ್ ಬಲವಂತವಾಗಿ ಸಂಗ್ರಹ ಮಾಡುತ್ತಿರಲಿಲ್ಲ. ಆದರೆ ಇತ್ತೀಚಿನ ಕೆಲ ದಿನಗಳಿಂದ ರೌಡಿ ಶೀಟರ್ಗಳ ಮೂಲಕ ಬಲವಂತವಾಗಿ ಟೋಲ್ ಸಂಗ್ರಹ ಮಾಡುವ ಕಾರ್ಯ ನಡೆಯುತ್ತಿದೆ. ಇದನ್ನ ಎಸ್ಡಿಪಿ ಬಂಟ್ವಾಳ ಬಲವಾಗಿ ಖಂಡಿಸುತ್ತೆ ಎಂದು ಅವರು ತಿಳಿಸಿದರು. ಟೋಲ್ ಸಂಗ್ರಹದ ಅವಧಿ ಮುಗಿದ ಬಳಿಕವೂ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಎಂದು ಅವರು ಆರೋಪ ಮಾಡಿದರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಶಾಹುಲ್ ಹಮೀದ್, ಶರೀಫ್ ಮೋನಿಸಾಲಿ ಉಪಸ್ಥಿತರಿದ್ದರು. ನನಗೆ ಡೌಟ್ ಅಕ್ರಮವಾಗಿ ನಡೆದಿದೆ ಅಂತ ಡೌಟ್ ಇದೆ. ಹಾಗಾಗಿ ನಾವು ಏನ್ ನಮ್ಮ ಡಿಮಾಂಡ್, ನಾವು ಡಿಮಾಂಡ್ ಅಂದ್ರೆ ಇದು ಹಾಗೆ ಹೇಳುವಂತ ವಿಚಾರ ಅಲ್ಲ, ಇದು ಸಾಮಾನ್ಯ ಜನರ ಸಮಸ್ಯೆ. ಇದನ್ನ ನಾವು ಪರಿಹಾರ ಮಾಡಲೇಬೇಕು. ಅಲ್ಲಿ ಈ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ತುಂಬೆ, ಮಾರಿಪಳ್ಳ, ಫರಂಗಿಪೇಟೆ, ಬಿಸಿಯೂರುವರೆಗಿನ ಎಷ್ಟೆಲ್ಲ ವಾಹನಗಳಿಗೆ ಅವರಿಗೆ ಫ್ರೀ ಆಗಿ ಕೊಡಬೇಕು. ಇದು ನಮ್ಮ ಎರಡನೇದಾಗಿ ಅಪೂರ್ಣವಾದ ಕಾಮಗಾರಿ ಎಲ್ಲ ಸಂಪೂರ್ಣ ಮಾಡಬೇಕು. ಕಣ್ಣಿಗೆ ಮಣ್ಣೆರಚಿಕೊಂಡು ದೀಪ ಹಚ್ಚುವಂತ ಮಾಡಬಹುದು. ಇದು ಮುಖ್ಯವಾಗಿ ಟೋಲ್ನ ವಿಚಾರ. ಈ ವಿಚಾರದಲ್ಲಿ ನಾವು ಮೊನ್ನೆ ಅಲ್ಲಿ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀವಿ. ಜನರಿಗೆ ಇನ್ನಾದ್ರೂ ಎಚ್ಚರ ಆಗಲಿ, ಇಲ್ಲಿ ಅಧಿಕಾರಿಗಳಿಗೆ ಎಚ್ಚರ ಆಗಲಿ ಅಂತ. ಅಧಿಕಾರಿಗಳಿಗೆ ಎಚ್ಚರ ಆಗುವಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇನ್ನು ಮುಂದಿನ ಹೋರಾಟ ಏನ್ ಮಾಡ್ಬೇಕಂತ ಇಲ್ಲಿ ತೀರ್ಮಾನ ಮಾಡ್ಬೇಕಾಗುತ್ತೆ. ಇದು ಒಂದು ವಿಚಾರ. ಎರಡನೇದಾಗಿ ನಮ್ಮ ತಾಲೂಕು ಕೇಂದ್ರ ಬಂಟ್ವಾಳ ತಹಶೀಲ್ದಾರ್ ಕಚೇರಿ ಇರ್ಬೋದು, ಇಲ್ಲಿ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಲಂಚ ಇಲ್ಲದೆ ಏನೂ ಆಗ್ತಾ ಇಲ್ಲ. ಎಷ್ಟೋ ಫೈಲ್ಗಳು ಅಕ್ರಮ ಸಕ್ರಮದ 94 ಏನು ಒಂದು ಆದೇಶ ಏನಂದ್ರೆ, ಯಾವುದೇ ಒಂದು ಹೆದ್ದಾರಿಯಲ್ಲಿ ಟೋಲ್ ಅನ್ನ ಸಂಗ್ರಹ ಮಾಡುವಾಗ